ನಮ್ಮ ರಾಪೂರ್ ಅವರೇ, ಉಪಾಧ್ಯಕ್ಷರಾದಂಥ ಶ್ರೀಮತಿ ನಂದಿಕೇಶ್ವರ ಅವರೇ, ಹಾಗೂ ಈ ಸಭೆಯನ್ನು ಉದ್ದೇಶಿಸಿ ಮಾತನಾಡುವಂಥ ನಮ್ಮ ಪೂರ್ವ ಸಂಘದ ಹಿರಿಯರು ಆದಂಥ ಗಂಗಣ್ಣ ಬಾಗೇವಾಡಿ ಅವರೇ, ಹಾಗೂ ಉಪಸ್ಥಿರುವಂಥ ನಮ್ಮ ಇನ್ನೋರ್ವ ಹಿರಿಯರು, ಆತ್ಮೀಯರು, ನಿವೃತ್ತ ಶಿಕ್ಷಕರು ಆದಂಥ ಕಥೆ ಮತ್ತು ಪ್ರವಚನ, ಇವುಗಳನ್ನು ಯಾಕೆ ನಾವು ಈ ಸಂದರ್ಭದಲ್ಲಿ ಈ ಒಂದು ದಿನಗಳಲ್ಲಿ ಶ್ರಾವಣ ಮಾಸದಲ್ಲಿ ವಿಶೇಷವಾಗಿ ಯಾಕೆ ಕೇಳಬೇಕು, ಇದರಿಂದ ಏನು ಬದಲಾವಣೆಯನ್ನು ನಾವು ತರಬಹುದು, ನಮ್ಮನ್ನು ಒಳಗೊಂಡು ಅನೇಕ ವಿಚಾರಗಳನ್ನು ಇವತ್ತು ನಾವು ತಿಳಿಯೋದ್ರ ಜೊತೆಗೆ ಇವತ್ತು ಆ ಪ್ರವಚನ ಪುಣ್ಯಕಥೆ ಯಂತ್ರ ಬದಲಾವಣೆಯನ್ನು ಆಗೋದು ಕೂಡ ಇವತ್ತು ಬಹಳಷ್ಟು ಅವಶ್ಯಕತೆ ಇರುವಂತಹ ವಿಚಾರಗಳನ್ನು ನಾವು ತಿಳ್ಕೊಳ್ಬೇಕಾಗುತ್ತೆ.